ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮತ ಮೊಕ್ಕೆ ಹಿಡಿದುಕೊಂಡು ಹೊಸಕುರಲ್ದ ಇನಿತ ಸುದ್ದಿ ವಂಚಲನ್ನು ಶುರು ಮಾಡ್ತಂದಿಲ್ಲ. ಸುದ್ದಿ ವಂಚಲಿಗೆ ಸ್ವಾಗತ. ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಾದು ಮಾತಾ ವಸ್ತುಗಳ ಬೆಲೆ ಏರಿಕೆಗೆ ಕಾರಣ ಆಯ್ನೆಯನ್ನು ವಿರೋಧಿಸಾದು ಕುಡ್ಲ ಮಂಡಲ ಬಿಜೆಪಿ ವತಿಯಿಂದ ತೋಕೋಟು ಜಂಕ್ಷನ್ ಗುರುವಾರ ಕಾಂಡೆ ಮಾಮಲ್ಲ ಪ್ರತಿಭಟನೆ ನಡೆಪಾಯಿರು. ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಸಾದು ದಿನ ಬಳಕೆದ ಮಾತಾ ವಸ್ತುಲಿಗೂ ವಾಹನ ಬಸ್ಲೆದ ಟಿಕೆಟ್ ಬೆಲೆ ಏರ್ಲಕ ಆತಂಡು. ಬೆಲೆ ಏರಿಕೆರ್ದು ಜನಸಾಮಾನ್ಯರ ಬದುಕಿಗೂ ಬರೆ ಪಾಡಿಲಕ ಆತನ ಪಂಡದು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಜನವಿರೋಧಿ ನೀತಿನ ಖಂಡಿಸಾದು ಬಿಜೆಪಿ ಕುಡ್ಲ ಮಂಡಲ ವತಿರ್ದು ತೊಕೋಡು ಜಂಕ್ಷನ್ ಗುರುವಾರ ಕಾಡೆ ಪ್ರತಿಭಟನೆ ನಡೆಪಾಯಿರು. ಪ್ರತಿಭಟನೆಯನ್ನು ಉದ್ದೇಶಿಸಾದ ಪಾತೇರ್ನ ಮಾಜಿ ಶಾಸಕರು ಕೆ ಜಯರಾಮ್ ಶೆಟ್ರು ಬಿಜೆಪಿ ದಕ್ಲೆಗ್ ಪ್ರತಿಭಟನೆ ದಾಲ ಪೊಸತತ್ತು ಸಾರ್ಥವರ್ಮನುತ ಅಚ್ಪತೊರಂಬರ್ದು ಜನಸಂಘ ಬಿಜೆಪಿ ವತಿರ್ದು ಸರ್ಕಾರದ ಧೋರಣೆ ಜನವಿರೋಧಿ ನೀತಿನ ಖಂಡಿಸಾದು ಪ್ರತಿಭಟನೆ ನಡೆಪಾದ. ಇತ್ತೆ ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಾದು ಬಸ್ ಟಿಕೆಟ್ ದಿನನಿತ್ಯದ ದಿನಸಿ ಸಾಮಾನ್ಲೆಗ್ ಬೆಲೆ ಏರ್ಲಕ ಮಲ್ದದೇರು. ಇನ್ನೇನು ಪ್ರತಿಭಟಿಸಾವಂದು ಪಂಡುಂಡ ಗೃಹ ಸಚಿವರು ಪರಮೇಶ್ವರ್ ಪ್ರತಿಭಟನೆ ರಸ್ತೆ ತಡೆ ಮಲ್ತಿನಕ್ಲಿಗೆ ಲಾಠಿ ಚಾರ್ಜ್ ಮಲ್ಪೆರೆ ಕಠಿಣ ಕ್ರಮ ಜರುಗಿಸಾಯರೆ ಆದೇಶ ಕೊಡ್ತೀರು. ಇಂದಕ್ಕೆ ತಂಗ್ಲು ಪೋಡುಚ ಬೆಲೆ ಏರಿಕೆಯನ್ನು ಖಂಡಿಸಾದ ನಿರಂತರ ಪ್ರತಿಭಟನೆ ಮಲ್ಪು ಪಂಡ ತೆರಿಪಾಯಿರು. ಶ್ರೀಮತಿ ಇಂದಿರಾ ಗಾಂಧಿಯವರು 1975ನೇ ಇಸವಿಯಲ್ಲಿ ಈ ದೇಶಕ್ಕೆ ಎಮರ್ಜೆನ್ಸಿ ಎಂದು ಘೋಷಣೆ ಮಾಡಿದರು. ಯಾಕಂತ ಹೇಳಿದ್ರೆ ಅವರು ಚುನಾವಣೆಯಲ್ಲಿ ಸೋತಾವಾಗ ರಾಜನಾರಾಯಣಪ್ಪ ಅವರು ಅವರ ವಿರುದ್ಧ ಗೆದ್ದಾವಾಗ ಅವರು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವ ಈ ದೇಶಕ್ಕೆ ಎಮರ್ಜೆನ್ಸಿ ಘೋಷಣೆ ಮಾಡಿದರು. ಆದ್ದರಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹತ್ರ ಮತ್ತೆ ಗೃಹ ಮಂತ್ರಿ ಹತ್ರ ಹೇಳ್ತಾ ಇದ್ದೇನೆ, ನಿಮ್ಮ ಯಾವುದೇ ಕಾನೂನು ನಿಮ್ಮ ಯಾವುದೇ ಲಾಠಿ ಚಾರ್ಜ್ ನಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಯಾಕಂತ ಹೇಳಿದ್ರೆ ಎಮರ್ಜೆನ್ಸಿಯನ್ನು ವಿರೋಧ ಮಾಡಿಕೊಂಡು ಜೈಲಿಗೆ ಹೋಗಿ ಈ ದೇಶದಲ್ಲಿ ಪ್ರಜಾತಂತ್ರವನ್ನು ಯಶಸ್ವಿಯಾಗಿ ನಾವು ನಿಭಾಯಿಸಿದೆವು. ಆದ್ದರಿಂದ ಇವತ್ತೇನು ನಾವು ರಾಜ್ಯದಲ್ಲಿ ಕೇಂದ್ರದಲ್ಲಿ ನಾವು ಸರ್ಕಾರ ನಿಮ್ಮ ಸರ್ಕಾರ ರಾಜ್ಯದಲ್ಲಿದೆ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ. ಒಂದು ಮಾತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆಗಿರುವಾಗ ಪತ್ರಿಕೆಯಲ್ಲಿ ವರದಿಯಾಗಿದೆ, ಡೆಲ್ಲಿಯಿಂದ 100 ರೂಪಾಯಿ ಅಭಿವೃದ್ಧಿಗೋಸ್ಕರ ಕಳಿಸಿದ್ರೆ ಮಂಗಳೂರಿಗೆ ಬರುವಾಗ ಅದು 40 ರೂಪಾಯಿ ಸಿಗ್ತದೆ. ಇವತ್ತು ಮೋದಿ ಅವರು ಪ್ರಧಾನಿ ಆಗಿದ್ದಾಗ ಡೆಲ್ಲಿಯಿಂದ 100 ರೂಪಾಯಿ ಕಳಿಸಿದ್ರೆ 100 ರೂಪಾಯಿ ಕೂಡ ಮಂಗಳೂರಿಗೆ ಬಂದು ಇದೇ ವ್ಯತ್ಯಾಸ. ಆದ್ರಿಂದ ಇವತ್ತು ನಾವೇನು ಹೋರಾಟ ಮಾಡ್ತಾ ಇದ್ದೇವೆ, ನೀವು ಅನಗತ್ಯವಾಗಿ ನಮಗೆ ಬೇರೆ ಬೇರೆ ಕಾಮಗಾರಿಗಳಿಗೆ ಬೇರೆ ಬೇರೆ ಅಭಿವೃದ್ಧಿಗೆ ಹಣ ಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಅವರನ್ನು ಅವರು ಸಮಂಜಸ ಮಾಡಿಕೊಳ್ತಾ ಇದ್ದಾರೆ. ಆದರೆ ಇವತ್ತು ಸಾಮಾನ್ಯ ಜನರ ಜೀವನ ನಿರ್ವಹಣೆಗೆ ಬೇಕಾದಂತ ಅಥವಾ ಸಾಮಾನ್ಯ ಜನರ ಅವಶ್ಯಕತೆಗೆ ಬೇಕಾದಂತ ದಿನನಿತ್ಯ ಓಡಾಟಕ್ಕೆ ಬೇಕಾದಂತ ಬಸ್ಸಿನ ದರಗಳು ವಿದ್ಯುತ್ ದರಗಳನ್ನು ನೀವು ಅನಿವಾರ್ಯವಾಗಿ ಬೇರೆ ಬೇರೆ ಕಾರಣದಿಂದ ಹೆಚ್ಚುವರಿ ಮಾಡ್ತಾ ಇದ್ದೀರಿ. ಇದರ ಬಗ್ಗೆ ಜನಜಾಗೃತಿ ಮಾಡುವಂಥದ್ದು ಇದು ಕಾರ್ಯಕ್ರಮ. ಇದರಲ್ಲೇ ಈಗ
ನಾವು ಹೋಗ್ತಾ ಇಲ್ಲ. ಆದರೆ ಜನ ಇದರ ಬಗ್ಗೆ ಅರಿತುಕೊಳ್ಬೇಕು. ಯಾಕೆ ಈ ಸರ್ಕಾರ ಬೇಜವಾಬ್ದಾರಿ ಮತ್ತು ವಾಲ್ಮೀಕಿ ನಿಗಮವನ್ನು ಮೊನ್ನೆ ಭ್ರಷ್ಟಾಚಾರಕ್ಕೆ ಹೊರಗಾಗ್ತಿದೆ. ಅದೆಲ್ಲ ಕೋಟಿಗಟ್ಟಲೆ ಹಣ. ನಿಮ್ಗೆ ಏನಾಗಿದೆ? ನಿಮಗೆ ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇದೆ ಅಂದ್ರೆ ನೀವು ರಾಜೀನಾಮೆ ಕೊಡಿ, ನಾವು ನಡೆಸ್ತೇವೆ. ಯಶಸ್ವಿಯಾಗಿ ಈ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಜಿಲ್ಲಾ ಒಬಿಸಿ ಅಧ್ಯಕ್ಷರು ಮಹೇಶ್ ಜೋಗಿ ಪಾತೆರಂದು ಸಿದ್ದರಾಮಯ್ಯ ಸರ್ಕಾರ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಏರಿಕೆ ಮಲ್ತದಿನಿ ಅತ್ತು. ಜನಸಾಮಾನ್ಯರನ್ನ ದಿನ ಬಳಕೆದ ಅಗತ್ಯ ವಸ್ತುಲದ ಬಿಲೆಲ್ಲ ಏರಿಕೆ ಮಲ್ತದೇರು. ಸ್ಟಾಂಪ್ ಪೇಪರ್ಗೆ ಬೆಲೆ ಏರಿಕೆ ಆತಂಡು. ಇನ್ನೇನು ಪ್ರತಿಭಟಿಸಾವಂದು ಪಂಡಂಡ ಗೃಹ ಸಚಿವರು ಪರಮೇಶ್ವರ್ ಲಾಠಿ ಚಾರ್ಜ್ ಮಲ್ಪ ಪಂಡು ತೆರಿಪಾದರು. ಅರೆಗು ದಮ್ಮಿತ್ತಂಡ ತಾಕತಿ ಇತ್ತಂಡ ಬಿಜೆಪಿ ಕಾರ್ಯಕರ್ತರ ಮಿತ್ತು ಲಾಠಿ ಚಾರ್ಜ್ ಮಲ್ಪಾದ ತೂವಾಡು ಪಂಡದು ಸವಾಲ್ ಪಾಡಿಯರು. ಜನರ ಹಿತವನ್ನು ಕಾಪಾಡ್ತಾ ಇಲ್ಲ, ಜನರಿಗೆ ಬೆಲೆ ಏರಿಕೆ ಎನ್ನತಕ್ಕಂಥ ಎರೆಯತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜನರ ಮೇಲೆ ಬಹಳ ದೊಡ್ಡ ಹೊರೆಯನ್ನು ಹೊರಿಸತಕ್ಕಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಇವತ್ತು ಗ್ಯಾರಂಟಿ ಹೇಳ್ತಾರೆ, ಅವರಿಗೆ ಗ್ಯಾರಂಟಿ ಇಲ್ಲ. ಇವತ್ತು ಯಾವತ್ತು ನಮ್ಮ ಸರ್ಕಾರ ಬೀಳ್ತದೆ, ಯಾವತ್ತು ನಮ್ಮ ಸರ್ಕಾರ ಹೋಗ್ತದೆ ಅನ್ನುವಂತ ಹೆದರಿಕೆ ಇಲ್ಲ. ಇವತ್ತು ಸರ್ಕಾರವನ್ನು ನಡೆಸತಕ್ಕಂತ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ನಾನೊಂದು ಎರಡು ವಿಚಾರವನ್ನು ಉಲ್ಲೇಖ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರವನ್ನು ಮಾಡಿರತಕ್ಕಂತ ಕಾಂಗ್ರೆಸ್ ಸರ್ಕಾರ 60 ವರ್ಷದಿಂದ ಅಧಿಕಾರವನ್ನು ಮಾಡ್ತಾ ಬಂತು. ಆ ಸಂದರ್ಭದಲ್ಲಿ ಅಲ್ಲಿ ಆಡಳಿತ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತು? ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರಗಳನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿತು. ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರಗಳು ಒಂದೆರಡಲ್ಲ. ಕಾಮನ್ವೆಲ್ತ್ ಎನ್ನತಕ್ಕಂಥ ಏಮ್ಸಿನಲ್ಲಿ ಒಂದು ಟಿಶ್ಯೂ ಪೇಪರಿನ ಭ್ರಷ್ಟಾಚಾರವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಪ್ರತಿಭಟನೆ ಉದ್ದೇಶಿಸಾದ ಸಾಂದರ್ಭಿಕವಾದ ಪಾತೆರೆಯರು. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅಂಟೂರು, ಜಿಲ್ಲಾ ಸಹಕಾರಿ ಪ್ರಕೋಷ್ಠದ ಸಂಚಾಲಕರು ರಾಜಾರಾಮ್ ಭಟ್, ರಾಜ್ಯ ಮೀನುಗಾರರ ಪ್ರಕೋಷ್ಠದ ಸಂಚಾಲಕರು ಯಶವಂತ್ ಅಮೀನ್, ಕುಡ್ಲ ಮಂಡಲ ಯುವ ಮೋರ್ಚಾ ಅಧ್ಯಕ್ಷರು ಮುರಳಿ ಕೊನಾಚೆ, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗಿಡಿದ್ದರು. ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಹೇಮಂತ್ ಶೆಟ್ಟಿ ದೇರ್ಲಕಟ್ಟೆ ಗುರ್ಕಾರನ್ನು ವಹಿಸುತ್ತಿದ್ದರು. ಕುಡ್ಲ ಮಂಡಲ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು ಎತ್ಕೊಂಡರು. ಜೀವನ್ ತೊಕ್ಕೋಟು ನಿರೂಪಣೆ ಮಾಡ್ತೇರು. ಸುಜಿತ್ ಮಾಡೂರು ಸೊಲ್ಮೆ ಸಂದಾಯರು. ಸುದ್ದಿವಂಚಲಿಗೆ ಸ್ವಾಗತ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಜನ ವಿರೋಧಿ ನೀತಿಯನ್ನು ಖಂಡಿಸಾದು ಬಿಜೆಪಿ ಕುಡ್ಲ ಮಂಡಲದ ಕುಲು ತೊಕ್ಕೋಡು ಜಂಕ್ಷನ್ ಪ್ರತಿಭಟನೆ ನಡಪವನ್ನು ಪೊರ್ತಲು ಬಿಜೆಪಿ ಕಾರ್ಯಕರ್ತರು ಬೊಕ್ಕ ಪೊಲೀಸರಿಗೆ ಒಂತೆ ಪೊರ್ತು ಪಾತೆರದ ಚಕಮಕಿಲ್ ನಡೆತಲು. ಬಿಜೆಪಿ ಕುಡ್ಲ ಮಂಡಲ ಮುತಾಲಿಕೆಡು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಜನ ವಿರೋಧಿ ನೀತಿಯನ್ನು ಖಂಡಿಸಾದು ತೊಕ್ಕೋಡು ಜಂಕ್ಷನ್ ಪ್ರತಿಭಟನೆ ನಡಪಾಯಿನ ಪೊರ್ತುಡು ಪೊಲೀಸರಿಗೆ ಬೊಕ್ಕ ಬಿಜೆಪಿ ಕಾರ್ಯಕರ್ತರಿಗೆ ಪಾತೆರದ ಚಕಮಕಿ ನಡೆತಂಡು. ವಿಷಯ ಜೋರು ಆಪ್ಲಕ ತೋಚಿದು ಬತ್ತಂಡು.
ಪ್ರತಿಭಟನೆ ನಡಪಾದು ರಸ್ತೆ ತಡೆ ನಡಪಾನಗ ನಿಕ್ಲೆಗ್ ಕೇವಲ 2 ನಿಮಿಷ ಅವಕಾಶ ಕೊಡ್ತೀನಿ ಅಂಚಾದ್ ರಸ್ತೆ ತಡೆ ತೆರವು ಮಲ್ಪಲಕ ಉಳ್ಳಾಲ ಪೊಲೀಸ್ ಠಾಣಾಧಿಕಾರಿ ಬಾಲಕೃಷ್ಣ ಎಚ್ಎನ್ ಕಾರ್ಯಕರ್ತರಿಗೆ ಸೂಚನೆ ಕೊರಿಯರು. ಈ ಪೊರ್ತು ಕುಡ್ಲ ಮಂಡಲ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷೆ ಮುರಳಿ ಕೊಣಾಜೆನ್ ಮೇಗ್ ಕೈಪಾರ್ದು ಪೊಲೀಸ್ ಇನ್ಸ್ಪೆಕ್ಟರ್ ದೂರಪಯರ ನೂಕಿಯರು. ಮೇಲ್ಗ್ ಕೈಪಾರ್ದು ನೂಕುನಗ ಅವು ಕಾಲರ್ ಪಟ್ಟಿ ಪತ್ತಿಲಕ ಆಂಡು ಇಂದೇನು ಮುರಳಿ ಕೊಣಾಚೆ ಬೊಕ್ಕ ಬಾಕಿದ ಕಾರ್ಯಕರ್ತರು ಒಕ್ಕೊರಳು ಪ್ರತಿಭಟಿಸಾದು ಧಿಕ್ಕಾರದ ಘೋಷಣೆ ಪಾಡಿಯರು. ಅಕೇರಿಗ್ ಪ್ರಕರಣ ಇಡೆಗೆ ಮುಗಿದು ಪರಿಸ್ಥಿತಿ ಸರಿಯಾಂಡು. ಸುದ್ದಿಗೊಂಜಲಿಗೆ ಸ್ವಾಗತ. ರಾಷ್ಟ್ರೀಯ ಹೆದ್ದಾರಿ ಅಜ್ಪತ್ತಾಜಿ ಕಲ್ಲಾಪುಡು ದಿಂಜ ವರ್ಷಗಳಿಂಚ ವಾಹನ ದಟ್ಟಲು ಜಾಸ್ತಿ ಆತಂಡು. ಶಾಲಾ ಕಾಲೇಜಿಲೆಗ್ ಪೋಪಿನ ವಿದ್ಯಾರ್ಥಿಲೆಗ್ ಕಾರ್ಮಿಕರೆಗ್ ವೃದ್ಧರು ಪೊಂಜೋಲೆಗ್ ಮಾತೆರೆಗ್ಲ ತಾದಿ ನಡಪೆರ ಭಂಗ ಆತಂಡು. ಈ ಪರಿಸರ ಯೂಟರ್ನನ್ನು ಬದಲು ಮಲ್ತದ್ದು ಹೊಸ ಯೂಟರ್ನ್ ಸ್ಥಾಪನೆ ಮಲ್ಪಡು ಪಡೆದು ಕುಡ್ಲ ಬದ್ರಿಯಾ ಸಂಸ್ಥೆದ ನಿವೃತ್ತ ಉಪನ್ಯಾಸಕರು ಮೊಹಮ್ಮದ್ ಇಕ್ಬಾಲ್ ಕಲ್ಲಾಪು ಒತ್ತಾಯಿಸಿದರು. ರಾಷ್ಟ್ರೀಯ ಹೆದ್ದಾರಿ ಅಜಿಪತ್ತಾಜಿ ಕಲ್ಲಾಪುಡು ಕರಿ ಸುಮಾರು ವರ್ಷದ್ದು ವಾಹನ ದಟ್ಟಣೆ ಜಾಸ್ತಿ ಆದಿತ್ತದು. ಶಾಲಾ ಕಾಲೇಜಿಲೆಗ್ ಪೋಪುನ ವಿದ್ಯಾರ್ಥಿಲೆಗ್ ಕಾರ್ಮಿಕರಿಗ್ ವೃದ್ಧರಿಗ್ ಸೇರ್ನಂಚ ಪೊಂಜೋಲೆಗ್ ತಾದಿ ಕಡಪೆರ ಭಂಗ ಆತನು ಪಂಡದು ಸುದ್ದಿಗೋಷ್ಠಿ ತೆರಪಾಯಿನ ಕುಡ್ಲ ಬದ್ರಿಯಾ ಸಂಸ್ಥೆದ ನಿವೃತ್ತ ಉಪನ್ಯಾಸಕರು ಮೊಹಮ್ಮದ್ ಇಕ್ಬಾಲ್ ಕಲ್ಲಾಪು ತಾದಿ ಅಪಘಾತದ್ದು ಸುಮಾರು ಜನ ಜೀವ ಕಳೆಯೊಂದರು, ಕೆಲವರು ಅಂಗವಿಕಲತೆಯನ್ನ ಅನುಭವಿಸಾದರು. ಈ ನಿಟ್ಟಿಡು ಕಲ್ಲಾಪು ಸಮಸ್ಯೆಯನ್ನು ಬಗೆಹರಿಸಾವುನ ಸಲುವಾದ ಟ್ರಾಫಿಕ್ ತಾದಿದ ಪರತ್ತು ಯೂಟರ್ನ್ ಬದಲಾವಣೆ ಮಲ್ತದು ಹೊಸ ಯೂಟರ್ನ್ ಸ್ಥಾಪನೆ ಮಲ್ಪಡು ಮಾತಾ ಅಗತ್ಯ ಕ್ರಮಗಳೇನು ಮಲ್ಪಡು ಪಂಡದು ತೆರಪಾಯರು. ಕಳೆದ ಕೆಲವು ವರ್ಷಗಳಿಂದ ಈ ಕಲ್ಲಾಪು ಪರಿಸರದಲ್ಲಿ ಹಲವಾರು ಅಪಘಾತಗಳು ನಡೆದು ಎಷ್ಟೋ ಜೀವಹಾನಿ ಆಗಿದ್ದು ನಮಗೆಲ್ಲರೂ ತಿಳಿದಿರುವಂಥ ವಿಷಯವಾಗಿದೆ. ಕಳೆದ ಒಂದು ಕೆಲವು ವಾರಗಳ ಹಿಂದೆ ಅಷ್ಟೇ 3 ಜನ ಪ್ರಾಣ ತೆತ್ತದ್ದು ಕೂಡ ಇದಕ್ಕೊಂದು ಉದಾಹರಣೆ. ಇಲ್ಲಿ ಪ್ರಾಣ ಹೋದದ್ದು ಮಾತ್ರ ಅಲ್ಲ, ಬದುಕುಳಿದವರದ್ದು ಕೂಡ ಅದೇ ಘೋರ ದುರಂತ. ಎಷ್ಟೋ ಮಂದಿ ಅಂಗವಿಕಲರಾಗಿ ಜೀವನ ಪರ್ಯಂತ ನರಳುತ್ತಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇದೊಂದು ಸಮಸ್ಯೆ ಆದರೆ ಇದಕ್ಕಿಂತಲೂ ಇನ್ನೂ ಹಲವಾರು ಸಮಸ್ಯೆಗಳು ಆ ಪರಿಸರದಲ್ಲಿದೆ. ರಸ್ತೆಯನ್ನ ಈ ಕಡೆಯಿಂದ ಆ ಕಡೆಗೆ ದಾಟಬೇಕಾದ್ರೆ ನಮ್ಮ ಮಕ್ಕಳು ಪ್ರಧಾನವಂತ ಸ್ಥಿತಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಕಡೆಯಲ್ಲಿ ಕೂಡ ಶಾಲೆ ಇದೆ, ಈ ಕಡೆಯಲ್ಲಿ ಕೂಡ ಶಾಲೆ ಇದೆ. ಮತ್ತೆ ಇಲ್ಲಿಂದ ಮಂಗಳೂರಿಗೆ ಹೋಗುವಂತ ವಿದ್ಯಾರ್ಥಿಗಳು ಕೆಲವರಿದ್ದಾರೆ, ಅವರು ಮಂಗಳೂರಿಗೆ ಹೋಗ್ಬೇಕಾದ್ರೆ ರಸ್ತೆಯನ್ನು ದಾಟಬೇಕಾಗತ್ತೆ. ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ವಿದ್ಯಾರ್ಥಿಗಳು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ವಾಹನ ತಿರುಗುವುದು, ಜನರು ಆಚೆ ಈಚೆ ಹೋಗುವುದು, ಎಲ್ಲರೂ ಕೂಡ ಒಂದೇ ಕಡೆ ಆದ ಕಾರಣ ಎಲ್ಲರಿಗೂ ಕೂಡ ಅದೇ ಒಂದು ಜಾಗ ಆದ ಕಾರಣ ಆ ಜಾಗದ ಅದನ್ನು ಸ್ವಲ್ಪ ಬದಲಿಸಬೇಕೆನ್ನುವುದಕ್ಕಾಗಿ ನಾವು ಈ ನಾಗರಿಕರು ಈ ಮೂಲಕ ತಮ್ಮ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವರ ಸೂಕ್ತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಾಗೂ ಯಾರ ಇದಕ್ಕೆಲ್ಲ ಸಂಬಂಧಪಟ್ಟವರೆಲ್ಲರಿಗೂ ಕೂಡ ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ಅಂದ್ರೆ ನಾವು ಎಲ್ಲರೂ ಕೂಡ ಒಂದೇ ಕಡೆಯಿಂದ ಪ್ರಾಸಕ್ತ ವಾಹನಗಳು ಆಚೆ ಕಡೆ ಈಚೆಗೆ ಬರುವುದು, ಈಚೆ ಕಡೆ ಆಚೆ ಕಡೆ ಹೋಗುವುದು, ವೃದ್ಧರು
ಅಂಗವಿಕಲರು, ಯಾರು ಹುಷಾರಿಲ್ಲದವರು, ಮಹಿಳೆಯರು, ಎಲ್ಲರೂ ಕೂಡ, ಮಕ್ಕಳು ಎಲ್ಲರೂ ಕೂಡ ಒಂದೇ ಕಡೆಯಲ್ಲಿ ಈಚೆ ಕಡೆಯಿಂದ ಆಚೆ ಕಡೆ ಹೋಗುವಂತ, ಅದನ್ನು ತಪ್ಪಿಸೋದಕ್ಕಾಗಿ ನಾವು ಯೂಟರ್ನ್, ಈಗಿರೋ ಯೂಟರ್ನ್ ಬದಲಿಗೆ ಬದಲಿ ಯೂಟರ್ನ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಆಚೆ ಕಡೆಯಿಂದ ಮಂಗಳೂರಿಗೆ ಹೋಗುವ ಕಡೆಯಿಂದ ಅಲ್ಲಿ ತರಕಾರಿ ಮಾರ್ಕೆಟ್, ಗ್ಲೋಬಲ್ ಮಾರ್ಕೆಟ್ ಆಚೆ ಕಡೆಯಿಂದ ಈಚೆ ಕಡೆ ಬರುವ ಹಾಗೆ ಮಂಗಳೂರಿಂದ ತೊಕ್ಕೋಟ್ ಕಡೆಗೆ ಹೋಗುವ ಮಾರ್ಗವಾಗಿ ಈಗ ಸೂಪರ್ ಬಜಾರ್ ಕಡೆ ಅಥವಾ ಪೆಟ್ರೋಲ್ ಆ ಕಡೆಯಿಂದ ತಿರುಗುವ ಹಾಗೆ ಆ ಥರದಲ್ಲಿ ಮಾಡಿದರೆ ಈ ಅಪಘಾತಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಅದೇ ರೀತಿಯಲ್ಲಿ ನಾವು ಸ್ಕೈ ವಾಕ್ ಮತ್ತು ಸರ್ವಿಸ್ ರೋಡ್ ಮತ್ತು ಅಂಡರ್ ಪಾಸ್ಗಳನ್ನು ಮಾಡಿ ಈ ಸಮಸ್ಯೆಯನ್ನ ಸ್ವಲ್ಪ ಪರಿಹರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಮೂಲಕ ನಾನು ಇನ್ನೂ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಇದು ನಮ್ಮ ತೀರಾ ಅಗತ್ಯದ ವಿಷಯ. ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳಿದ್ರೆ ನಾವು ಬೀದಿಗಿಳಿಬೇಕಾಗತ್ತೆ ಎನ್ನುವುದನ್ನು ಕೂಡ ನಾವು ಈ ಮೂಲಕ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಕಲ್ಲಾಪು ನಾಗರಿಕ ಒಕ್ಕೂಟದ ಅಧ್ಯಕ್ಷರು ಇಸಾಕ್ ಕಲ್ಲಾಪು, ಸಾಮಾಜಿಕ ಕಾರ್ಯಕರ್ತರು ನಫೀಸ್ ಶೇಖ್ ಕಲ್ಲಾಪು ಈ ಬಗೆಟ್ ಪಾತೆರಿರು. ಹೆಚ್ಚಿನವರು ತಮ್ಮ ದೈನಂದಿನ ಕಾರ್ಯಗಳಿಗಾಗಿ ಮಂಗಳೂರನ್ನೇ ಅವಲಂಬಿಸಿರುತ್ತಾರೆ. ಮಂಗಳೂರನ್ನು ಅವಲಂಬಿಸಿರುವವರು ಆ ಕಡೆ ಹೋಗಬೇಕಾದರೆ ಕಲ್ಲಾಪು ಪಟ್ಲ ಸೈಡ್ನಿಂದ ಬಂದವರು ತುಂಬಾ ಹೊತ್ತು ಕಾಯಬೇಕಾಗಿರ್ತದೆ. ಅಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ, ಸಿಗ್ನಲ್ ವ್ಯವಸ್ಥೆ ಇಲ್ಲ. ಪೊಲೀಸರು ಕೆಲವೊಮ್ಮೆ ಇರುತ್ತಾರೆ, ಆದರೂ ಅವರು ನಿರಂತರವಾಗಿ ಅಲ್ಲಿ ಟ್ರಾಫಿಕ್ ನ ಬಗ್ಗೆ ಕಾರ್ಯನಿರ್ವಹಿಸ್ತಾ ಇಲ್ಲ. ಅವರು ಅವರದೇ ಲೋಕದಲ್ಲಿ ಕೆಲವೊಮ್ಮೆ ಇರುತ್ತಾರೆ. ಹೆಚ್ಚಿನ ಸಂದರ್ಭಗಳಲ್ಲಿ ಅವರು ಯಾರೆಲ್ಲ ಹೆಲ್ಮೆಟ್ ಇಲ್ಲದೆ ಹೋಗ್ತಾರೆ ಎಂಬುದನ್ನು ಮಾತ್ರ ತಮ್ಮ ಗಮನಕ್ಕೆ ತೆಗೆದುಕೊಳ್ತಾರೆ ಹೊರತು ಯಾರು ದಾಟುವವರಿಗೆ ಸಹಾಯ ಮಾಡುವಲ್ಲಿ ಅವರು ವಿಫಲರಾಗಿದ್ದಾರೆ. ಹೀಗಿರುವಾಗ ಕಲ್ಲಾಪುರ ಪ್ರದೇಶದಲ್ಲಿ ಸೂಕ್ತವಾದ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಬೇಕಾಗಿ ನಾವು ಜಿಲ್ಲಾಡಳಿತವನ್ನು ಆಗ್ರಹಿಸ್ತೇವೆ. ಅದೇ ರೀತಿ ಹೆದ್ದಾರಿ ಪ್ರಾಧಿಕಾರ ಕೂಡ ಇಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಅಲ್ಲಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಪ್ರಾಧಿಕಾರ ಅಥವಾ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಕಲ್ಲಾಪಿನ ಎಲ್ಲ ನಾಗರಿಕರನ್ನು ಒಟ್ಟು ಸೇರಿಸಿ ನಾವು ಉಗ್ರ ಪ್ರತಿಭಟನೆಯನ್ನು, ರಸ್ತೆ ತಡೆಯ ಮೂಲಕ ಉಗ್ರ ಪ್ರತಿಭಟನೆಯನ್ನು ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ನೀಡಲು ಬಯಸ್ತೇವೆ. ಇನ್ನೊಂದು ಪಾಯಿಂಟ್ ಏನಂದ್ರೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಒಂದು ಜಾಗದಲ್ಲಿ ಅಂಡರ್ ಪಾಸ್ ಅಥವಾ ಸರ್ವಿಸ್ ರೋಡ್, ಎಸ್ಪೆಷಲಿ ಅಂಡರ್ ಪಾಸ್ ಮಾಡಬೇಕಾದ್ರೆ ಅದಕ್ಕೆ ಕ್ರೈಟೇರಿಯಾ ಇರ್ತದೆ. ಅವರ ಸ್ಪೆಸಿಫಿಕೇಶನ್ ಪ್ರಕಾರ, ನ್ಯಾಷನಲ್ ಹೈವೇ ಅಥಾರಿಟಿಯ ಸ್ಪೆಸಿಫಿಕೇಶನ್ ಪ್ರಕಾರ ಅದಕ್ಕೆ ಒಂದು ಅಂಡರ್ ಪಾಸ್ ಮಾಡಬೇಕಾದ್ರೆ ಕ್ರೈಟೇರಿಯಾ ಏನಂದ್ರೆ, ಅಲ್ಲಿ ಇರುವ ವೆಹಿಕ್ಯುಲರ್ ಪಾಸ್, ವೆಹಿಕ್ಯುಲರ್ ಕೌಂಟ್ಸ್ ಮತ್ತು ಪೆಡೆಸ್ಟ್ರಿಯನ್ ಕೌಂಟ್ಸ್. ಓಕೆ, ಎಷ್ಟು ವೆಹಿಕಲ್ ಅಲ್ಲಿಂದ ಕ್ರಾಸ್ ಆಗ್ತದೆ ಮತ್ತು ಎಷ್ಟು ಜನರು ಅಲ್ಲಿ ಕ್ರಾಸ್ ಆಗ್ತದೆ ಅದರ ಲೆಕ್ಕ ಮಾಡಿ ಅವರು ಅಲ್ಲಿ ಅಂಡರ್ ಪಾಸ್ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಅವರು. ಕಲ್ಲಾಪು ನಾಗರಿಕ ಒಕ್ಕೂಟದ ಗೌರವ ಅಧ್ಯಕ್ಷರು ಮೊಹಮ್ಮದ್ ಕಲ್ಲಾಪು, ಕಲ್ಲಾಪು ಜುಮಾ ಮಸೀದಿದ ನಿಕಟಪೂರ್ವ ಅಧ್ಯಕ್ಷರು ಫಾರೂಕ್ ಕಲ್ಲಾಪು, ಸಾಮಾಜಿಕ ಕಾರ್ಯಕರ್ತರು ಅಬ್ದುಲ್ ಲತೀಫ್ ಕಲ್ಲಾಪು ಸುದ್ದಿಗೋಷ್ಠಿರು ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲಾಡು ಸುಮಾರು ಆಂಜೋಣಕಲು ಮಂಗಳ ಮೂರ್ತಿಯರ ಲೆಕ್ಕ ವೇಷ ಪಾಡ್ದು ಭಿಕ್ಷಾಟನೆ ಬಕ್ಕ ದರೋಡೆಗೆ ತೊಡಗಿದರು. ಇಂದಿರದು ಲಿಂಗತ್ವ ಬಕ್ಕ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ತೊಂದರೆ ಆವೊಂದುಂಡು. ಇಂಚಿನಕಲ್ನ ವಿರುದ್ಧ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಂಡು ಪಡೆದು ನವಸಹಜ ಸಮುದಾಯ ಸಂಘಟನೆದ ಅಧ್ಯಕ್ಷರು ನಿಖಿಲ ಸುದ್ದಿಗೋಷ್ಠಿ ಒತ್ತಾಯಿಸಿದರು. ಕುಟುಂಬ ಸಂಸಾರ ಇಪ್ಪುನ ಅಂಜೋನಕ್ಲು ಮಂಗಳಮುಖಿಯರ್ ಲೆಕ್ಕ ವೇಷ ಪಾಡದು ಭಿಕ್ಷಾಟನೆ ಮಲ್ಪುನವು ತಪ್ಪುಡು ಪಂಡದು ಸುದ್ದಿಗೋಷ್ಠಿ ತೆರಪಾಯಿನ ನವಸಹಜ ಸಮುದಾಯ ಸಂಘಟನೆದ ಅಧ್ಯಕ್ಷರ ನಿಖಿಲ ಕುಡ್ಲದ ಸ್ಟೇಟ್ ಬ್ಯಾಂಕ್ ಸಿಟಿ ಬಸ್ ಸ್ಟ್ಯಾಂಡ್ ಪೊಂಜೋನಕ್ಲೆಗ್ ಬೊಕ್ಕ ಜೋಕ್ಲೆಗ್ ಕಿರುಕುಳ ಕೊರೊಂದಿಪ್ಪುನ ಬಗೆಟ್ ಪೊಲೀಸ್ ಇಲಾಖೆಗೆ ಮಸ್ತ್ ಸರ್ತಿ ತೇರ್ಪಾಂಡಲ ವಿಷಯನ ಗಂಭೀರವಾದದೆ ತುಂದಿಜಿರು. ಸಾರ್ವಜನಿಕರಿಗೆ ತೊಂದರೆ ಕೊಂಡ ಕಾನೂನು ಕ್ರಮ ದೆತನೊಡು ನಿಜವಾಯಿನ ಮಂಗಳಮುಖಿಯರಡ ಜಿಲ್ಲಾಡಳಿತ ಕೊರ್ನ ಟಿಡಿ ಐಡಿ ಕಾರ್ಡ್ ಒಪ್ಪುಂಡು ಕಾರ್ಡ್ ಇಚ್ಚಂದಿನಕ್ಲು ಮಂಗಳಮುಖಿಯರ ಹತ್ತು ಪಂಡಿತ ತೆರಪಾಯರು. ಹಣ ಮಾಡುದು, ರಾತ್ರಿ ಹೊತ್ತು ಸಮಸ್ಯೆ ಮಾಡ್ತಿರೋದು ತುಂಬಾ ನಮಗೆ ಕಂಪ್ಲೇಂಟ್ ಬಂದಿದೆ. ಇದನ್ನು ಕೂಡ ಪೊಲೀಸ್ ಇಲಾಖೆಯವರು ಕೂಡ ತುಂಬಾ ಸಲ ಕರೆದು ನಮ್ಮನ್ನು ಮಾತಾಡಿದ್ದಾರೆ. ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಯಾವುದೇ ಪರಿಶೀಲನೆ ಮಾಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನು ಹೀಗೆ ಬಿಟ್ಟರೆ ಯಾರು ನೈಜ ಟ್ರಾನ್ಸ್ಜೆಂಡರ್ ಮಂಗಳಮುಖಿ ಎಂದು ಕರೆಯಲ್ಪಡುವ ಸಮುದಾಯದವರಿಗೆ ಇದೊಂದು ಅನ್ಯಾಯ ತುಂಬಾ ಆಗ್ತದೆ ಅಂತ ನಾವು ಕಳೆದ ಬಾರಿ ಜಿಲ್ಲಾಧಿಕಾರಿ ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಜಿಲ್ಲಾಧಿಕಾರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಖಂಡಿತ ಇದನ್ನು ನಾವು ತನಿಖೆ ಮಾಡಿ ನಿಮಗೆ ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆಯವರು ಕೇಸ್ ದಾಖಲಿಸಬಹುದು. ಬಟ್ ಕೇಸ್ ದಾಖಲಿಸುವ ಮೊದಲು
ಅವರ ಕೈಯಲ್ಲಿ ರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಗುರುತಿನ ಚೀಟಿ ಉಂಟಾ ಇಲ್ವಾ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಜಿಲ್ಲಾಧಿಕಾರಿ ಮುಖಾಂತರ ಪ್ರತಿಯೊಂದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಗುರುತಿನ ಚೀಟಿ ಕೂಡ ನೀಡ್ತಿದ್ದಾರೆ. ಸಂಘದ ಕಾರ್ಯದರ್ಶಿ ಅರುಂಧತಿ ಪಾತೆರೊಂದು ಮಂಗಳಮುಖಿಯರು ಅತ್ತಮ್ಮಿನಕ್ಲು ಮಲ್ತಿನ ಅನ್ಯಾಯರ್ದು ತಂಗ್ಲೆಗ್ ಬಾಡಿಗೆ ಇಲ್ಲು ಪಡೆಯೊನ್ನೆರಲ ಬಂಗ ಅವನುಂಡು. ನನ ಮಂಗಳಮುಖಿಯರಿಗೆ ಶಿಕ್ಷಣ ವಸತಿ ಸೌಲಭ್ಯ ಕೊರೆಯರೆ ಸರ್ಕಾರ ದುಮ್ಮು ಬರಡು ಪಣ್ಣದು ತಿಳಿಪಾಯರು. ಅನ್ಯಾಯ ಅಂದರೆ ಈಗ ಅವರು ಕಳ್ಳತನ ಮಾಡೋದು, ಈಗ ಸುಳ್ಳೆಲ್ಲ ಹೇಳೋದು, ಮತ್ತು ಲೂಟೋದು, ಡ್ರಿಂಕ್ಸ್ ಎಲ್ಲ ಮಾಡಿ ಜನರಿಗೆಲ್ಲ ಹೊಡೆಯೋದು, ಆ ಥರ ಎಲ್ಲ ಮಾಡಿದರೆ ಈಗ ನಮಗೆ ಎಲ್ಲ ಸಮಸ್ಯೆ ಆಗ್ತಿರೋದು. ಅಂದರೆ ಮತ್ತು ನಾವು ಇನ್ನೊಂದು ಕೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಒಂದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ನಾವು ಮುಂದುವರಿಬೇಕಾದ್ರೆ ನಮಗೆ ಶೈಕ್ಷಣಿಕ ಸೌಲಭ್ಯ ಬೇಕು, ಮತ್ತು ಆರೋಗ್ಯ ಸೌಲಭ್ಯ ಬೇಕು, ಮತ್ತು ವಸತಿ ಅಂತಂದರೆ ನಮಗೆ ಈಗ ಬಾಡಿಗೆ ಮನೆಯೆಲ್ಲ ಕೊಡಲ್ಲ. ಯಾಕಂದರೆ ಇಂಥವರಿಂದ ಕಳ್ಳತನ ಮಾಡಿ ಈ ಥರದಿಂದ ಇದ್ದು ಎಲ್ಲ ಮಂಗಳಮುಖಿಯರು ಅದೇ ಥರನೇ ಅಂತಂದು ತಿಳ್ಕೊಂಡು ನಮಗೆ ಬಾಡಿಗೆ ಮನೆ ಕೊಡಲ್ಲ. ಬಾಡಿಗೆ ಮನೆ ಕೊಟ್ಟರು ನಮಗೆ 6,000 ಇದ್ದಿದ್ದು 12,000 ಅಂತ ಹೇಳಿ ಕೊಡ್ತಾರೆ. ಅದರಿಂದ ನಮಗೆ ತುಂಬ ಸಮಸ್ಯೆ ಆಗ್ತಿರೋದು ನಮಗೆ. ಅದಕ್ಕೆ ನಮಗೆ ಗೌರ್ಮೆಂಟ್ ಕಡೆಯಿಂದ ನಮಗೆ ವಸತಿ ಸೌಲಭ್ಯನೂ ಬೇಕು, ಮತ್ತು ಶಿಕ್ಷಣ ಬೇಕು ನಮಗೆ. ಯಾಕಂದರೆ ನಮ್ಮ ಒಂದು ಮಂಗಳಮುಖಿ ಅಭಿವೃದ್ಧಿ ಹೊಂದಬೇಕಾದ್ರೆ ಮೇನ್ ಬೇಕಾಗಿರೋದು ಶಿಕ್ಷಣ ಇದ್ದರೆ ನಮಗೆಲ್ಲ ತಿಳುವಳಿಕೆ ಮತ್ತು ಸಾಮಾಜಿಕವಾಗಿ ಹೇಗಿರಬೇಕು, ಜನರ ಹತ್ರ ಹೇಗಿರಬೇಕು ಅಂತ ನಮಗೆ ಕೆಲವೊಂದು ಬರಲೇಬೇಕಾದ್ರೆ ನಮಗೆ ಶಿಕ್ಷಣ ಅವಶ್ಯಕತೆ ಬೇಕು. ಮತ್ತು ಹೇಗಂದರೆ ಮಂಗಳಮುಖಿಯರಂತ ಗುರುತಿಸಬೇಕಾದ್ರೆ ನಮಗೆ DC ಅವರು ಒಂದು TG ಕಾರ್ಡ್ ಅಂತ ಮಾಡಿದ್ದಾರೆ, ಟ್ರಾನ್ಸ್ಜೆಂಡರ್ ಕಾರ್ಡ್. ಅಂದರೆ ಅದಕ್ಕಿಂತ ನಾವು ಕಂಡುಹಿಡಿಬೋದು ಮಂಗಳಮುಖಿ ಅಂತೇಳಿ. ಎಷ್ಟೋ ಜನಗಳೆಲ್ಲ ಈಗ ಸಿಗ್ನಲಲ್ಲಿ ಮತ್ತು ಬಸ್ ಸ್ಟಾಪಲ್ಲೆಲ್ಲ ಈಗ ಭಿಕ್ಷಾಟನೆ ಮಾಡ್ತಿದ್ದಾರೆ. ಭಿಕ್ಷಾಟನೆ ಮಾಡಿ ಅವ್ರು ಮಾಡ್ತಿರೋದು ಬರೀ ದುಡ್ಡಿಗೋಸ್ಕರ. ಈಗ ನಾವು ಬದುಕ್ತಾ ಇರೋದು ಒಂದು ಮಾನವೀಯತೆಯಿಂದ ಬದುಕ್ತಾ ಇದ್ದೀವಿ. ನಮಗೆಲ್ಲ ತುಂಬ ತೊಂದರೆ ಆಗ್ತಿದೆ. ಅದಕ್ಕೆ ಪ್ರೆಸ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಪ್ರಮುಖರು ಹನಿ, ಪ್ರೇಮ, ಖುಷಿ ಸುದ್ದಿಗೋಷ್ಠಿಡು ಒಟ್ಟುಗೇತರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಒಳಪೇಟೆಯಲ್ಲಿ ಕೇಂದ್ರ ಕಚೇರಿಯನ್ನು ಪಡೆದು ಪುನಃ ತೀಯಾ ಸೇವಾ ಸಹಕಾರ ಸಂಘದ 3ನೇ ಶಾಖೆ ಕುಂಪಲ 3 ಕಟ್ಟ ರಾಧಾಕೃಷ್ಣ ಕಾಂಪ್ಲೆಕ್ಸ್ ಗುರುವಾರ ಕಾಂಡ ಉದಿಪನಾಡು. ತೊಕ್ಕೋಟು ಒಳಪೇಟೆಡು ಕೇಂದ್ರ ಕಚೇರಿಯನ್ನು ಪಡೆದು ಪುನಃ ತೀಯಾ ಸೇವಾ ಸಹಕಾರಿ ಸಂಘ ನಿರಂತರ ಅಭಿವೃದ್ಧಿಡು ದುಂಬರಿ ಹೊಂದಿದ್ದು ಇನ್ನದ 3ನೇ ಶಾಖೆ ಕುಂಪಲ 3 ಕಟ್ಟದ ರಾಧಾಕೃಷ್ಣ ಕಾಂಪ್ಲೆಕ್ಸ್ ಗುರುವಾರ ಕಾಂಡೆ ಉದಿಪನಾಡು. ಉಳ್ಳಾಲ ಶ್ರೀ ಚೀರುಮ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಮಂಜಪ್ಪ ಕಾರ್ನವೇರು, ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್ ತುಡರ್ ಬೆಳಗಾದ 3ನೇ ಶಾಖೆನ ಉದಿಪನ ಮಲ್ತೇರು. ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಗಣಕ ಯಂತ್ರನ ಉದಿಪನ ಮಲ್ತೇರು. ಶ್ರೀ ಚೀರುಮ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರು ಸುರೇಶ್ ಭಟ್ನಗರ ಭದ್ರತಾ ಕೊಠಡಿಯನ್ನು ಉದಿಪನ ಮಲ್ತೇರು. ಉಂದಿಯಪುರ್ತು ಆಟನೆ ಮಲ್ತಿನ ಉದಿಪನದ ಸಭೆಲೆಸಗು ಸಹಕಾರ ಸಂಘದ ಕುಡ್ಲ ಉಪನಿಬಂಧಕರು HN ರಮೇಶ್ ತುಡರ್ ಬೆಳಗಾದ ಚಾಲನೆ ಗುರಿಯರು. ಈ ಒಂದು ಅದ್ಭುತವಾದ ಗಳಿಗೆಯನ್ನು ಕಾಯ್ತಾ ಇದ್ದೀವಿ. 3ನೇ ಸಾರಿ ಉದ್ಘಾಟನೆಗೊಂಡಿದೆ. ಕ್ಷೇತ್ರದ ಎಲ್ಲ ಆಚಾರ ಪಟ್ಟವರ ಆಶೀರ್ವಾದ ಮೊದಲಿಗೆ ಶಾಖೆಯ ಆರಂಭದ ಎಲ್ಲ ಹಂತವನ್ನು ಹಂಚಿಕೊಂಡಿದೆ. ಬಹಳ ಪಟ್ಟಿದ್ದಾರೆ. ಎಲ್ಲರೂ ಒಡಿಶಾ ಶಿವಾಜಿಯವರು ನಮ್ಮ ಪ್ರಧಾನ ಕಚೇರಿಯಲ್ಲಿ ನಮ್ಮ ಮಾತ ಆತ್ಮೀಯತೆಡು ಮೂಲು ಸೇರ್ದ ಬಾರಿ ಎಡ್ಡೆ ಜಾಗೆಡು 3ನೇ ಶಾಖೆ ಉದಿಪನಾತಂಡು. ಸುತ್ತಮುತ್ತ ಇಲ್ಲು ಉಪ್ಪು ನಿರ್ದಾತ್ರ ಜನಸಂಖ್ಯೆ ಉಪ್ಪು ನಿರ್ದಾತ್ರ ಈ ಶಾಖೆಡು ಎಡ್ಡೆ ವ್ಯವಹಾರ ನಡಪು ಪಂಡದು ಚಂದ್ರಹಾಸ್ ಉಳ್ಳಾಲ್ ತೀಯಾ ಸೇವಾ ಸಹಕಾರ ಸಂಘಗ 3ನೇ ಶಾಖೆಗೆ ಎಡಬೈಕೇರು. ಈ ಒಂದು ಶಾಖೆ
ಇನ್ನೊಂದು ಒಳ್ಳೆ ಕೆಲಸ, ಈಗಾಗಲೇ ಸೊಸೈಟಿ ರೇಷನ್ ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಹೇಳಿದರು, ಯಾರಾದರೂ ತುಕ್ಕೋಟ ಪ್ರದೇಶದಿಂದ ರೇಷನ್ ತರಬೇಕಾದ್ರೆ ನನ್ನ ಲೆಕ್ಕದಲ್ಲಿ ರಿಕ್ಷಾವನ್ನು ಮಾಡಿಕೊಂಡೇ ಬರಬೇಕು. ಅಲ್ಲಿಂದ ಇಲ್ಲಿಗೆ ಬರುವಾಗ ಕಮ್ಮಿಯಲ್ಲಿ ಕಮ್ಮಿ 100 ರೂಪಾಯಿಗಿಂತ ಜಾಸ್ತಿ ರಿಕ್ಷಾ ಬಾಡಿಗೆಯನ್ನು ತಗೊಳ್ತಾರೆ. ಅದನ್ನು ಉಳಿಸುವಂಥ ಒಂದು ಪ್ರಯತ್ನ, ಇನ್ನೊಂದು ಸಮಯವನ್ನು ಉಳಿಸುವಂತಹ ಪ್ರಯತ್ನ, ಇನ್ನೊಂದು ಆದಷ್ಟು ಬೇಗ ತಮಗೆ ಏನು ಸಾಮಾನು ರೇಷನ್ಗಳು ಬೇಕು ಅದನ್ನು ತಗೊಳ್ಳುವಂತಹ ಪ್ರಯತ್ನ. ಅದು ಮೂರೂ ನಡೆಯಬೇಕಾದ್ರೆ ಇಲ್ಲಿ ನಿಜವಾಗ್ಲಿ ಒಂದು ರೇಷನ್ ಶಾಪ್ ಒಂದು ಬರಲೇಬೇಕೆನ್ನುವಂಥ ಉದ್ದೇಶದಿಂದ ನಮ್ಮ ದಿನೇಶ್ ಕುಂಪಳ್ರವರು ಮತ್ತು ಅವರ ಸಂಗಡಿಗರು ಈ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ಮೊದಲಾಗಿ ನಮ್ಮ ಈ ಪ್ರದೇಶದವರ ಅಭಿನಂದನೆಯನ್ನು ಕೊಡಬೇಕು. ನಮ್ಮ ರಾತ್ರಿ ಪಗೆಲು ಬೆಂದಿನ ಕಾಸನ್ನು ನಮ್ಮ ಸಂಗಡದಿಂದ ಅವು ಕಿನ್ನಿ ದೀಪುಂಡು ಎನ್ನ ಮಗಲ್ನ ಮದಿಮೆಗ್ಲ ಎಂದು ಉಪಕಾರ ಆದನು ಪಣದು ತುಳು ಚಿತ್ರನಟೆ ಅರವಿಂದ್ ಬೋಳಾರ್ ತನ್ನ ಏಪಲ್ದ ತೆಲಿಕೆದ ಶೈಲಿಡು ತೆರಿಪಾಯರು. ತೀಯ ಸೇವಾ ಸಹಕಾರ ಸಂಘಡು ಯಾನ್ಲ ಒಂಜಿ ಉಲ್ಲೆಯನ್ನು ಪನುಲಿ ನಿಗಂಡ ಒಂತೆ ದಿನೋಟ ಅಂಡಲ ಯಾನ ಹಿಡ್ದು ಒಂಜಿ 2.25 ಕಾಸುನು ಪತೊಂದು ಪೋತೆ ಎನ್ನ ಮಗಲ್ನ ಮದುಮೆಡು ಅಲ್ತಲ ಚಿಲ್ಲರಿ ಕಾಸು ಉಂಡು. ಕೇಂದ್ರ ಯಾನು ರಾತ್ರಿ ಪಗಲ್ ನಿದ್ರೆ ಕಜ್ಜೇರ್ದಿನ ಕಾಸನ್ನು ಯಾನು ಕಂತದು ನಮ್ಮ ತೀಯ ಸೇವಾ ಸಹಕಾರ ಸಂಘ ತುಕ್ಕೋಟುಡು ನೀನೇಟು ಹೆಂಗೆ ಐದು ಪಕ್ಕ ಗೊತ್ತಾಂಡು ಒಂದು ಎಂಕಲು ಇತ್ತೆ ಮಲ್ಪೊಡಾಯಿನತ್ತೆ ಒಂಚೂರು 10 ಪೈಸೆನ 1 ರೂಪಾಯಿ 2 ರೂಪಾಯಿ 5 ಪಕ್ಕ 100 ಸಾರಣ ಇಂಚಿನ ಮಾತು ದೀವೊಂದು ಬತ್ತ ಅಂದಾಂಡ ಆ ಕಾಸು ಕಿನ್ನಿ ದೀಪುನು ಪನ್ಪುನೇನು ನಮ್ಮ ತೆರಿವಾದ ಯಾಕಂದ್ಕಂಡ ಒಂದು ನಮ್ಮ ಸೇವಾ ಸಂಘ ಆಯ್ನೆಟ್ಟು ನಮ್ಮ മെയ് പുറത്തു മുൽപ്പ 10 ಸಾಲಲಾಕೇನೊಲಿ ಅತ್ತಂದಣ್ಣ ನಮ್ಮ ಇತ್ತಿನೇಳು ಧೈರ್ಯೋಡು ದೀದು ಪೋಲಿ ನಿರಂತರ ಶ್ರಮ ವಹಿಸದು ಅಭಿವೃದ್ಧಿಡು ದುಂಬರಿದು ಇನಿ ತೀಯ ಸೇವಾ ಸಹಕಾರ ಸಂಘದ 3ನೇ ಶಾಖೆ ಉದಿಪನಾತನು. ಇಂದು ಕೇವಲ ತೀಯ ಸಮಾಜಗ ಮಾತ್ರ ಆತು. ಇಂದು ಮಾತರೆಗ್ಲ ಪ್ರಯೋಜನ ಪಡೆದು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಎಳಬೈಕೇರು ಉದ್ಘಾಟನೆ ಅಂಚಿನ ತೀಯ ಸೇವಾ ಸಹಕಾರಿ ಸಂಘದ 3ನೇ ಬ್ರಾಂಚ್ ನಮ್ಮ ನಮ್ಮಿನಂಚಿನ ದೇವರನ ಆಶೀರ್ವಾದರು ನಿಕ್ಲೆ ನಮ್ಮ ಪೂರ ಸಹಕಾರಡು ಕೇವಲ ಮುಳುಂಜಿ ಬರೆದಿರ್ತಾರೆ 10 ಲಕ್ಷ ಡೆಪಾಸಿಟ್ ಆತನದು 6 ಕೋಟಿಗೆ ತಕ್ಷಣ ಅಲ್ಲ ತೊಂದರೆ ಆವಂದಿ ಲೆಕ್ಕ ಮಾತೆಲ್ಲ ಏರಡ ಉಂಡು ಅಕಲ ಮಲ್ಲ ಮನಸ್ಸಲ್ಲಿ ಬತ್ತದು ಆ ದುಡ್ಡು ದೀಪನಂಚಿನ ಮನಸ್ಸು ದೇವೇರೆ ಕೊರಡು ಏರೆಗೆ ಬಂಗಂಡು ಇಲ್ಲು ಕಟ್ಟೇಡ ದೀಪು ಏರೆಗೆ ಮಾತ ಸ್ವಂತ ಉದ್ಯೋಗ ಮನ್ಪೋಡು ತನ್ನ ಕಾರದ ಮಿತ್ತು ಉಂತೋಡು ಅಕ್ಕಲೆನ ಎಡ್ಡೆ ಕ್ಯಾರೆಕ್ಟರ್ ಇತ್ತು ಎದುರು ಬೀರ ತೂವಂದ ಕಾಸು ಕೊಡದು ಅಕ್ಕಲೆಲ್ಲ ಸ್ವಂತ ಉದ್ಯೋಗ ಮನ್ಪುನಂಚಿನ ಆ ಶಕ್ತಿ ತೀಯ ಸಮಾಜ ಕೊರಡು ಪನ್ನೊಂದು. ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರು ಸುರೇಶ್ ಭಟ್ನಗರ, ಸಹಕಾರ ಸಂಘದ ಉಪನಿಬಂಧಕರು ಎಚ್ಎನ್ ರಮೇಶ್, ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಕೋಟೆಕಾರ್ ಕೆಳಗಿನಗುತ್ತು, ಶ್ರೀ ಭಗವತಿ ಕೋಆಪರೇಟಿವ್ ಬ್ಯಾಂಕ್ದ ಉಪಾಧ್ಯಕ್ಷರು ದೇವದಾಸ್ ಕೊಲ್ಯ, ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಕೋಶಾಧಿಕಾರಿ ಉಮೇಶ್ ಬೆಂಜನ ಪದವ್, ತೊಕ್ಕೋಡು ಸಂತೋಷ್ ಟ್ರೇಡರ್ಸ್ ಮಾಲಕರು ಶ್ರೀಮತಿ ವನಿತಾ ಶಿವಾಜಿ, ಪರಿಸರದ ಸಮಾಜ ಸೇವಕರು ದೇವೇಶ್ ಸರಳಾಯ, ನಿವೃತ್ತ ಸೇನಾನಿ ಕುಂಪಲ ವಲಯ ತೀಯ ಸಮಾಜದ ಅಧ್ಯಕ್ಷರು ವೆಂಕಟೇಶ್ ಕುಂಪಲ, ಕಟ್ಟುಣ ಗುತ್ತಿಗೆದಾರರು ಜಯಂತ್ ಕೊಂಡಾಣ, ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಪಾಲ್ಪಡೆದು ತೀಯ ಸೇವಾ ಸಹಕಾರ ಸಂಘಗೂ ಶುಭ ಹಾರೈಸಿದರು. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ ಮೊಕ್ಲೆಗೂ ಈ ಪೊರ್ತು ಮಾನಾದಿಗೆ ಮಲ್ದೇರು. ಆಯ್ಕೆಯಾಗಿದ್ದು ಇನ್ನೊಬ್ಬರು ಮಕ್ಕಳ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷರಾಗಿ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದ ಈ ಸಂದರ್ಭದಲ್ಲಿ ತೀಯ ಸೇವಾ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಒಂದು ತೃತೀಯ ಸಾಕ್ಷೆಯ ಉದ್ಘಾಟನಾ ಸಮಾರಂಭದಲ್ಲಿ ನಡೆದಿದೆ. ತೀಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ದಿನೇಶ್ ಕುಂಪಲ ಗುರ್ಕಾರ್ನ ವಹಿಸಿದ್ದು
ಪರಿಸರದ ಅಪ್ಪೆಲ್ಲೋ ತಂಕ್ಲಿಗೆ ಹೆಚ್ಚಿನ ಸಹಕಾರ ಕೊಡ್ತೇರು ಅಂಚೆನೆ ತಂಕ್ಲಿನ ಸಿಬ್ಬಂದಿಲ್ಲ ದಿಂಜ ಶ್ರಮ ವಹಿಸ್ತು ಬೇನೊಂದುಲ್ಲೇರು ಮೂಜನೆ ಶಾಖೆದ ಉದಿಪನಗ್ಲ ಮಲ್ಲ ರೀತಿಡು ಸೇವೆ ಮಲ್ತದೇರ್ಪಂಡು ತೆರೆಪಾಯರು ಎಂಕಲ ಭಟ್ರ ಆದಪ್ಪು ಲತಕ್ಕ ಆದಪ್ಪು ಅಂಚೆನೆ ಊರೆಲ್ಲ ಈ ಒಂದು ತೀಯ ಸೇವಾ ಸಹಕಾರ ಸಂಘಕ್ಕೆ ಮಸ್ತ್ ಬೆನ್ನೆಲುಬಾದು ದುಮ್ಕೊಂಡೇರಿ ಅಂಚೆನೆ ಎಂಕಲ ತೀಯ ಸೇವಾ ಸಹಕಾರ ಸಂಘದ ದೊಟ್ಟಿಗೆ ಸ್ವಸಹಾಯ ಸಂಘದ ಅಪ್ಪೆನಕಲು ಅಧ್ಯಕ್ಷರ ನಕಲು ಕಾರ್ಯದರ್ಶಿ ನಕಲು ಒಕ್ಕೂಟ ಮೆಂಬರ್ ನಕಲು ಪೂರೆಲ್ಲ ನೆಕ್ಕೆ ಸಹಕಾರ ಕೊರೊಂದುಲ್ಲೇರಿ ಖಂಡಿತವಾದ್ಲ ಇತ್ತೇನೆ ಎಂಕ್ಲೆಗೆ ಇನಿಕಾನಾಗ ಒಂಜಿ ಕುಡೊಂಜಿ ಐನು ಸಂಘ ಮಲ್ಪುಣ ಒಂಜಿ ಅವಕಾಶ ಮೂಲ ಬೈದಿಂಡೆ ಅಕಲು ಪುದರ್ ಕೊರದು ಹೋಗ್ತೀರಿ ಅಕಲ ಸಂಘ ಉದ್ಘಾಟನೆ ಮಲ್ಪರೆ ಕುಡಾತು ದಿನಾಟ ಎಂಕಲು ಎಲ್ಲ ಇರದ ಮಕ್ಕಳು ಪೋಂದುಲ್ಲ ಪುರುಷೋತ್ತಿ ಜನತೆ ಬಾಕಿ ಆತನ ಕುಡೊಂಜಿ ಐನು ಸಂಘದ ಅಕಲು ಪುದರ್ ಕೊರದು ಪೋತೀರಿ ಈ ಭಾಗದ ಅಕಲು ಇಂಕಲ ಸ್ವಸಹಾಯ ಸಂಘ ನಿಕ್ಲೊಟ್ಟಿಗೆ ಮಲ್ಪ ಬಂದು ಬಲ್ಲ ಖುಷಿತ ವಿಷಯ ದಯವಣ್ಣ ಅಭಿವೃದ್ಧಿದ ಸಂಕೇತ ಉನ್ನತಿದ ಸಂಕೇತ ಒಂದು ಪನ್ನೋಲಿ ಅಪ್ಪೆನಕಲು ಬರ್ತದೆ ಎಂಗಳೊಟ್ಟಿಗೆ ಎಂಕೊಲ್ಲ ನಿಕಲೊಟ್ಟಿಗೆ ಮೆಂಬರ್ ಆದ ಉಪ್ಪ ಪನ್ಪಡ ವಿಷಯ ಎಡ್ಡೆ ವಿಷಯ ತಿಳಿಯೊಂದು ಕುಡಾತ ನಿಕಲ ಸೇವೆ ಈ ಭಾಗದ ಮಲ್ಪರ ಎಂಕ್ಲೆಗೆ ಅವಕಾಶ ನಿಕಲ ಸಹಕಾರ ಸಾಗಿ ಆಶೀರ್ವಾದ ಉಪ್ಪಾಡು ಪನ್ನೊಂದು ತೀಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರು ಸುನಿಲ್ ಜೆ ಉಚ್ಚಿಲ್, ನಿರ್ದೇಶಕರು ಪ್ರಕಾಶ್ ಎಂ ಉಳ್ಳಾಲ್, ನಾಗಪ್ಪ ಬಿ ಅಡ್ಯಾರ್, ಸೂರಜ್ ಕುಮಾರ್ ಮಾಡೂರು, ಅಭಿಜಿತ್ ಬೆಳ್ಚಾಡ, ಮಾಧವ, ಜನಾರ್ದನ್, ಉಮೇಶ್ ಕೆ, ಶ್ರೀಮತಿ ರಜನಿ ಕುಮಾರಿ, ಶ್ರೀಮತಿ ಲತಾ ವಿಶ್ವನಾಥ್, ಶ್ರೀಮತಿ ಹರಿಣಾಕ್ಷಿ, ಕಾರ್ಯದರ್ಶಿ ಶ್ರೀಮತಿ ಯಶವಂತಿ ಜೆ ಉಚ್ಚಿಲ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದೇರು. ಮಹಿತ್ ಪ್ರಾರ್ಥನೆ ಪಂಡೇರು, ದಿನೇಶ್ ಕುಂಪಲ ಸಭೆ ನಿಂತ್ಕೊಂಡು ಪ್ರಾಸ್ತಾವಿಕ ಪಾತೆರ ಪಂಡೇರು, ಸತೀಶ್ ಪುಂಡಿಕಾಯಿ ಸಭೆಸ್ತಾರಿಕೆ ಮಾಡ್ತೇರು. ಮೋಕ್ಯದ ವೀಕ್ಷಕ ಬಂದಲೇ ಇಡೀಗೆ ಪೊಸಕೊಡಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಎಪ್ಪಲತ್ತು ಒಂದು ಪ್ಲೇ ಪೊಸಕೊಡಲ್ 24x7.